ಈಗ ಇವರು ಏನು ಹಿಂದುತ್ವದ ರೂಪದಲ್ಲಿ ದೈವಾರಾಧನೆ ಬಗ್ಗೆ ಮಾತಾಡ್ತಿದ್ದಾರೋ, ಇವರು ಇವಾಗ ಬಡಿದೆಪ್ಪಿಸಿದ್ದು ಯಾರನ್ನು ಅಂತ ಹೇಳಿದ್ರೆ ಬರೀ ಹಿಂದುತ್ವದಲ್ಲಿ ದೈವಾರಾಧನೆ ಮಾಡ್ತಿದ್ದವ್ರನ್ನಲ್ಲ. ಇವರು ಭೂತಕೋಲವನ್ನು ಈ ದೈವಾರಾಧನೆಯನ್ನು ನಂಬಿಕೊಂಡು ಅದರಿಂದ ಅನುಭವಿಸಿದವರು, ಅದರ ಮೇಲೆ ಭಕ್ತಿ ಇದ್ದವರು, ಅದನ್ನು ನಂಬಿಕೊಂಡು ಬದುಕಿದಂತಹ ಎಲ್ಲರನ್ನು, ಇದು ಇಲ್ಲಿದ್ದಂತಲ್ಲ, ಎಲ್ಲೆಲ್ಲೆಲ್ಲ ದೈವಗಳಿದೆಯೋ, ಕೂರ್ಗಲ್ಲೂ ಇದೆ, ಕೊಡಗುನಲ್ಲೂ ಇದೆ, ಸಕಲೇಶ್ಪುರದಲ್ಲಿದೆ, ಚಿಕ್ಕಮಂಗ್ಳೂರಿನಲ್ಲಿದೆ, ಎಲ್ಲ ಜಾಗದಲ್ಲೂ ದೈವಗಳಿದ್ದಾವೆ. ಆ ಘಟ್ಟದಿಂದ ಬಂದಂಥ ದೈವಗಳು ಅಂತ ನಾವು ಹೇಳ್ತೇವೆ. ಈ ಎಲ್ಲ ದೈವಗಳನ್ನು ನಂಬಿಕೊಂಡು ಬಂದವರ ಒಂದು ನಂಬಿಕೆಗೆ ಧಕ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರಿಗೆ ಬರೀ ಹಿಂದುತ್ವ ಅಲ್ಲ ಅಂತ ಹೇಳಿದ್ರು ಕೂಡ ಇವಾಗ ಎಲ್ಲರ ನಂಬಿಕೆಗೆ ಇವರು ಒಂದು ಕೋಪಕ್ಕೆ ಗುರಿ ಆಗ್ತಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಇದು ಏನಂತ ಆಗ್ತದೆ ಅಂತ ಹೇಳಿದ್ರೆ, ಬರೀ ಹಿಂದೂಗಳು ಮಾತ್ರ ಎದ್ದೇಳೋದಿಲ್ಲ ಈ ವಿಷಯಕ್ಕೆ. ಭೂತ ಆರಾಧನೆ ವಿಷಯ ಬಂದರೆ ಎಲ್ಲರೂ ಎದ್ದೇಳ್ತಾರೆ. ನಟನಾಗಿ, ಕಾಂತಾರ ಸಿನಿಮಾದಲ್ಲಿ ನಟನಾಗಿ ಸಿನಿಮಾದಲ್ಲಿ ಇದ್ದ ಹಾಗೆ ಬಿಡಬೇಕಿತ್ತು. ಸಿನಿಮಾ ಯಶಸ್ಸಾಗ್ತಿದೆ, ಎಲ್ಲರ ಆಶೀರ್ವಾದ ಸಿನಿಮಾದಲ್ಲಿದ್ದು ನಾವೇನು ದೈವಾರಾಧನೆ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೀವೋ ಅದು ಆ ಲೆವೆಲ್ಗೆ ತಲುಪಿದೆ. ಅದ್ರ ಎಲ್ಲ ಜನ ಯಾರೆಲ್ಲ ನೋಡಿದಾರೋ ಅವರೆಲ್ಲ ಸ್ಟೇಟಲ್ಲಿ ಚಪ್ಪಲಿ ಬಿಚ್ಚಿ ಕೈ ಮುಗಿದು ಆ ಸಿನಿಮಾವನ್ನು ಭಕ್ತಿ ಪ್ರಧಾನವಾಗಿ ನೋಡಿದ್ದಾರೆ. ಇಷ್ಟು ಸಾಕು ನಮಗೆ. ಆಮೇಲೆ ನಟನನ್ನು ಬಿಟ್ಟು ನಾನು ಒಬ್ಬ ತುಳುವನಾಗಿ ದೈವಾರಾಧನೆಯನ್ನು ನಂಬುವಂಥವನಾಗಿ ಹೇಳಲಿಕ್ಕೆ ಬಯಸೋದಿಷ್ಟೇ, ದೈವದ ವಿಷಯಕ್ಕೆ ಬರೋಕ್ಕೆ ಹೋಗಬೇಡಿ. ಅದು ದೊಡ್ಡ ಶಕ್ತಿ. ಅದು ನಮಗೆಲ್ಲಾದರೂ ತುಂಬ ನೋವಾಗಲಿಕ್ಕೆ ಶುರುವಾದರೆ ನಾಳೆ ಇದು ವಿಷಯ ದೊಡ್ಡದಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ದೈವಾರಾಧನೆ ವಿರುದ್ಧ ಹೋಗೋದು ಬಿಟ್ಟು ಆ ದೈವಗಳಿಗೆ ಬಂದು ಕೈ ಮುಗಿದು ಒಳ್ಳೆಯದು. ಮಾಡಿ ತಪ್ಪಾದರೂ ಸ್ವಲ್ಪ ಸರಿ ಮಾಡ್ಕೋಬೋದು. ಚೇತನ್ ಅಹಿಂಸಾ ಅನ್ನೋ ಹೆಸರಿಟ್ಕೊಂಡು ಹಿಂಸೆ ಮಾಡೋಕ್ಕೆ ಹೋಗಬೇಡಿ ನೀವು ಅಷ್ಟೇ.